ಇನ್ನು ಪೊಗರು ಚಿತ್ರದಲ್ಲಿ ಬ್ರಾಹ್ಮಣರಿಗೆ ಅವಹೇಳನ ಆಗಿರುವುದನ್ನ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಗರು ಚಿತ್ರ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ಮಾಡಿದ್ದು, ಪೂಜಾ ಪದ್ಧತಿ, ಅರ್ಚಕರಿಗೆ ಅವಮಾನ ಆಗಿದೆ. ಆಕ್ಷೇಪಾರ್ಹ ದೃಶ್ಯಗಳಿಗೆ ಸೆನ್ಸಾರ್ ಕತ್ತರಿ ಹಾಕಿಲ್ಲ ಯಾಕೆ? ಸೆನ್ಸಾರ್ ಮಂಡಳಿ ನಡೆ ಸಂಶಯಕ್ಕೆ ಎಡೆ ಮಾಡಿದೆ. ಪ್ರಚಾರ ಗಿಟ್ಟಿಸಿ ಹಣ ಮಾಡಬಹುದು ಎಂದು ಅಂದುಕೊಂಡಿರಬಹುದು. ಇದು ಕೇವಲ ಬ್ರಾಹ್ಮಣರು ವಿರೋಧಿಸುವ ವಿಚಾರ ಅಲ್ಲ, ಪೂರ್ಣ ಹಿಂದೂ ಸಮಾಜ ಎದ್ದು ನಿಂತು ವಿರೋಧಿಸಬೇಕು ಎಂದಿದ್ದಾರೆ. ಪೊಗರು ಚಲನಚಿತ್ರ ತಂಡ ಇಡೀ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿದೆ. ನಮ್ಮ ಪೂಜಾ ಪದ್ಧತಿಯನ್ನ, ಪೂಜೆ ಮಾಡುವಂತ ಪೂಜಾರಿಗಳನ್ನ ಅವಮಾನ ಮಾಡುವ ಮೂಲಕ ಇಡೀ ಸಮಾಜದ ಭಾವನೆ, ನಮ್ಮ ಶ್ರದ್ಧೆ, ನಮ್ಮ ಆಚಾರ, ನಮ್ಮ ವಿಚಾರ, ಪ್ರತಿಯೊಬ್ಬರು ಕೂಡ ಯಾವುದೇ ಮನೆಯಲ್ಲಿ ಒಂದು ಪೂಜೆ ಆಗೋದಾದ್ರೆ ಕೂಡ ಬ್ರಾಹ್ಮಣರನ್ನು ಕರೀತಾರೆ. ಅದು ನಮ್ಮ ಭಾವನೆ, ಅದು ನಮ್ಮ ಶ್ರದ್ಧೆ. ಇದಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಈ ಚಲನಚಿತ್ರದಲ್ಲಿ ಮಾಡಲಾಗಿದೆ. ಚಲನಚಿತ್ರದಲ್ಲಿರುವಂಥ ಆಕ್ಷೇಪಾರ್ಹ ದೃಶ್ಯಗಳಿಗೆ ಯಾಕೆ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿಲ್ಲ, ಇದು ಒಂದು ಸಂಶಯಕ್ಕೆ ಎಡೆ ಮಾಡಿದೆ. ಈ ರೀತಿಯ ಚಲನಚಿತ್ರಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಪ್ರಚಾರ ಗಿಟ್ಟಿಸ್ಕೋಬಹುದು, ಆ ಪ್ರಚಾರದಿಂದ ಹಣ ಮಾಡಬಹುದು ಅನ್ನುವಂಥ ಮಾನಸಿಕತೆಯನ್ನ ಇವತ್ತು ನಾವು ತೊಡೆದು ಹಾಕಬೇಕಾಗಿದೆ. ಇದಕ್ಕೆ ವಿರೋಧ ಮಾಡಬೇಕಾಗಿದೆ.